ನಾವು ಇದನ್ನು ಕರ್ಕೊಂಡು ನಾವು ಬಾರ್ಡರ್ ಕ್ರಾಸ್ ಮಾಡ್ತೇವೆ. ಕೇಸ್ ನಮ್ಮ ಮೇಲೆಲ್ಲ ಕೇಸ್ ಹಾಕ್ತೇವೆ. ಇವರನ್ನು ಇಟ್ಟು ನಮ್ಮ ತಂದೆ ತಾಯಿಯಿಂದ ನಮ್ಮ ಸೋದರಿ ಪರಿಸ್ಥಿತಿಯಲ್ಲಿ ಏನಾಗ್ತಿತ್ತು, ನಮ್ಮ ಕುಟುಂಬ ಪರಿಸ್ಥಿತಿಯಲ್ಲಿ ಏನಾಗ್ತದೆ. ನಾನು AC DC ಅವ್ರಿಗೆ ಹೇಳಿ, ಚೀಫ್ ಸೆಕ್ರೆಟರಿಗೆ ಹೇಳಿದ್ದೇನೆ. ಬಟ್ ನಮಗೆ ನಾಳೆ ಹೇಳಿದರೆ 100% ವಿ ಹ್ಯಾವ್ ಟು ಸಿ ಸಮಥಿಂಗ್. ಅದವರೆಗೂ ಪರಿಹಾರ ಮಾಡಿ ಅದಕ್ಕೆ ಹೇಳಿದ್ದೇನೆ. ನಿಕುಲು ಕಡಪಟ್ಟ ವ್ಯವಸ್ಥೆ ಮಲ್ತಿದ್ದರಿಂದ ಎಂಕುಲು ಕಡಪಡುವ ಕೇಸ್ ಪಾಡುನಿಂದಾಡ ಪಾಡ್ಲೆ ಪಂಡದು ಶಾಸಕರು ಶ್ರೀ UT ಖಾದರ್ ಪಂಡದು ಬಾಯ್ದ ಪಸೆ ಆಜೋಡಾಂಡ ತಲಪಾಡಿ ಗೆಡಿಟ್ಟು ತಿಕ್ಕಲ್ದಿನ 125 ಜನ ವಲಸೆ ಕಾರ್ಮಿಕರೇನು ಅಂಗಾರೆ ರಾತ್ರಿಡೆ 5 ಬಸ್ಸನ್ನು ಏರ್ಪಾಡು ಮಾಡ್ತದು ಅಕ್ಕಲ ಊರಿಗೂ ಕಡಪಟ್ಟ ವ್ಯವಸ್ಥೆ ಆತಂದು. ತಲಪಾಡಿ ಗಡಿ ಪ್ರದೇಶ ಮೂಲು ಕೇವಲ ಪೊಲೀಸ್ ತಕ್ಕಳು ಉಂತದು ಕಾನೂನು ಪಾಲನೆ ಮಂತ್ರ ಯಾವಂದು ಕಾನೂನು ಬೋರ್ಡು ಅವೆ ತೊಟ್ಟಿಗೆ ನಮ್ಮ ಮಾತ ಒಂಜೇ ಪಂಡದು ಕೆಲವೊಂಜಿ ಸಮಸ್ಯೆಲೇನು ಮಾನವೀಯ ನೆಲೆಗಟ್ಟಡು ಕಾನೂನಾತ್ಮಕವಾದ ಸರಿಮನ್ಪುನ ದೃಷ್ಟಿಕಾನಲ ಬೋರ್ಡು ಇಂದೇನು ಶಾಸಕರು ಶ್ರೀ UT ಖಾದರ್ ಏಪಲ ಪನೊಂದುಲ್ಲೇರು ಅಂಗರ ತೋಜಾದಲ ಕೊರಿಯೇರಿ. ತಲಪಾಡಿ ಗಡಿ ಪ್ರದೇಶಕ್ಕೆ ಬತ್ತಿನ ನಮ್ಮ ರಾಜ್ಯದ ಕನ್ನಡಿಗ ವಲಸೆ ಕಾರ್ಮಿಕರಿನ ಗತಿದಾದ ಮೊಕಲೇನು ಸಮಸ್ಯೆಯನ್ನು ಎಂಚ ಪರಿಹಾರ ಮನ್ಪೊಲಿ ಪಂಡದು ಜಿಲ್ಲಾಡಳಿತಗೆ ಎಚ್ಚರಿಸಾದು ಪರಿಹಾರ ಒದಗಾದರು ಶ್ರೀ UT ಖಾದರ್. ತಲಪಾಡಿ ಮುಟ್ಟ ಬಾರಿ ಬಂಗಡು ಬಡವು ಬಾಜಿಲು ಕಟ್ಟೊಂದು ಜೋಕುಲು ಬಾಲ್ಯಲೇನು ತಟ್ಟೊಂದು ನಡತೊಂದು ಬತ್ತದು ತಂಕಲ್ನ ಊರಿಗೂ ಪೋವಲಿ ಪಂಡದು ಆಸೆಡಿತ್ತಿನ ವಲಸೆ ಕಾರ್ಮಿಕರನ್ನ ಆಸೆನು ಅಂಗಾರ ರಾತ್ರಿನೇ ಪೂರೈಸಾದರು UT ಖಾದರ್. ಖಾದರ್ನ ಸವಾಲ್ದ ಪಾತೆರಗೂ ಎಚ್ಚರಿಕೆ ಆಯ್ನ ಜಿಲ್ಲಾಡಳಿತ ಅಂಗಾರ ರಾತ್ರಿನೇ 5 KSRTC ಬಸ್ಲೇನು ತಲಪಾಡಿಗೆ ಕಡಪಡ್ದು 5 ಬಸ್ಡು 127 ಜನ ವಲಸೆ ಕಾರ್ಮಿಕರು ಹುಬ್ಬಳ್ಳಿ ಗದಗ ಶಿರಸಿ ಇಂಚ ಬಾರಿ ಕುಸಿಟ್ಟು UT ಖಾದರ್ಗೆ ಜಯಕಾರ ಪಾಡೊಂದು 100 ಕೋಟಿ ಅಭಿನಂದನೆ ಸಂದಾದು ಈ ಮಲ್ಲ ಸಗಾಯನು ಏಪಲ ಮದ ಪೂಜಾ ಪಂಡದು ಊರುಗು ಪಿದಾಡ್ದೇರು.
ಇಟಿ ಖಾದರ್ನವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀವಿ. ನೀವು ನಮಗೆ ಕಳಿಸ್ಕೊಡೋದಕ್ಕೆ ತುಂಬಾ ಟ್ಯಾಂಕ್ಸ್. ನಮ್ಮನ್ನ ಕಳಿಸಿ ಕೊಡ್ಲಕ್ಕೆ ನಿಮಗೆ ತುಂಬಾ ಟ್ಯಾಂಕ್ಸ್. ನಾವು ಧನ್ಯವಾದ ಹೇಳುತ್ತಿದ್ದೆ ನಿಮಗೆ. ನಮಗೆ ಇಲ್ಲಿದ್ದ ನಮಗೆ ಊರಿಗೆ ಕಳಿಸ್ಲಕ್ಕ ವ್ಯವಸ್ಥೆ ಮಾಡಿದ್ದಕ್ಕೆ, ಎಲ್ಲದ್ದು ಊಟದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾವು ಯೂಟ್ಯೂಬ್ ಸರ್ಗೆ ತುಂಬ ಧನ್ಯವಾದ ಹೇಳುತ್ತಿದ್ದೇವೆ. ಅವರು ನಮ್ಮ ಸಂಬಂಧಿ ಎಷ್ಟಾದರೂ ಕಷ್ಟಪಟ್ಟು ನಮ್ಮನ್ನು ಕಳಿಸುತ್ತಿದ್ದಾರೆ. ಈಗ ಅವರಿಗೆ ತುಂಬ 100 ಕೋಟಿ ಧನ್ಯವಾದ ಹೇಳುತ್ತಿದ್ದೇನೆ ನಾನು. ನಮ್ಮ ಸಂಬಂಧ ಅವರಾದರೂ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕಾಗಿ ಅವರಿಗೆ ತುಂಬ ಥ್ಯಾಂಕ್ಸ್. ಅವರಿಗೆ ತುಂಬ ಧನ್ಯವಾದ ಹೇಳ್ತಿದ್ದೇನೆ ನಾನು. ಅಂಗಾರ ರಾತ್ರೋರಾತ್ರಿ ಬಸ್ಸದ ವ್ಯವಸ್ಥೆ ಆಯ್ಲೆಕ್ಕನೆ ಈ ವಲಸೆ ಕಾರ್ಮಿಕರಿಗೆ ಬಡವು ಬಾಜೆಲ್ಗೆ ಒಣಸು ತೆಣಸದ ವ್ಯವಸ್ಥೆ ಮಂತದೇರು ತಲಪಾಡಿ ನಾರ್ಲತಾಯ ಸೇವಾ ಸಮಿತಿ ತಕ್ಕಲು.
ಶಾಸಕರು ಶ್ರೀ UT ಖಾದರ್ನ ಸತತ ಪ್ರಯತ್ನಗಳು ತಲಪಾಡಿಗೆ ಬತ್ತದ ತಿಕ್ಕಲ್ದಿನ ವಲಸೆ ಕಾರ್ಮಿಕರಿಗೆ ಅಕ್ಕಲ ಊರಿಗೂ ಪೋಪಿಲೆಕ ಆತನು ಮೂಲು ಬತ್ತಿನ ವಲಸೆ ಕಾರ್ಮಿಕರಿಗೆ ತಂಕ್ಲು ವೈಭವ್ ಶೆಟ್ಟಿ ವಿನ್ನು ಶೆಟ್ಟಿ ಒಟ್ಟು ಸೇರೊಂದು ಒಣಸು ತಿಂಡಿದ ವ್ಯವಸ್ಥೆ ಮಲ್ತೊಂದುಲ್ಲ ಪಂಡದು ತಾಲೂಕು ಪಂಚಾಯತ್ ಸದಸ್ಯರು ಶ್ರೀ ಸಿದ್ದಿಕ್ ಕೊಳಂಗೆರೆ ಬೊಕ ನಾರ್ಲತಾಯ ಸೇವಾ ಸಮಿತಿದ ಶ್ರೀ ಸಂತೋಷ್ ಶೆಟ್ಟಿ ನಾರ್ಲ ತೆರಿಪಾಯರು. ಇವತ್ತು ಕೇರಳದಿಂದ ಬಂದಂಥ ಕೂಲಿ ಕಾರ್ಮಿಕರಿಗೆ ನಮ್ಮ ನಾರ್ಲತೆ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ವಿನು ಶೆಟ್ಟಿ ಅವರ ತಂಡದ ಜೊತೆ ನಾವೆಲ್ಲರ ಸಾಧಾರಣ 127 ಮಂದಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದು, ನಮ್ಮ ಕರೆಗೆ ತಕ್ಷಣವಾಗಿ ಸ್ಪಂದಿಸಿದಂಥ ನಮ್ಮ ಹೆಮ್ಮೆಯ ಶಾಸಕರಾದಂತಹ UT ಖಾದರ್ ಅವರು ಸಂಜೆ ಹೊತ್ತಿಗೆ ಸಂಪರ್ಕಕ್ಕೆ ಬಂದು ಅವರು ಜೊತೆಗೂಡಿ ಕೂಲಿ ಕಾರ್ಮಿಕರಿಗೆ ಆದಷ್ಟು ಬೇಗ ಇವತ್ತಿನ ದಿವಸದಲ್ಲೇ ಅವರಿಗೆ ಊರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮೊದಲು ನಾವು ಹೃತ್ಪೂರ್ವಕ ಧನ್ಯವಾದ ನಾವು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ನಾರ್ಲತೆ ಸೇವಾ ಸಮಿತಿ ಎಲ್ಲರ ವತಿಯಿಂದ ವಿನು ಶೆಟ್ಟಿ ಹಾಗೂ ನಿತ್ಯ ಶೆಟ್ಟಿ ಇದ್ದಾರೆ, ಭರತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಸಿದ್ದಿಕ್ ತಲಪಾಡಿದ್ದಾರೆ, ಇಸ್ಮಾಯಿಲ್ ಅವರಿದ್ದಾರೆ. ಎಲ್ಲರ ಜೊತೆಗೂಡಿ ಸಹಕಾರದಿಂದ ನಾವು ಈ ಒಂದು ಕೂಲಿ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರು ಸಂತೋಷದಿಂದ ಇವತ್ತು ಅವರ ಊರಿಗೆ ತೆರಳಿದ್ದಾರೆ. ಅದು ನಮಗೆ ಕೂಡ ಒಂದು ತುಂಬ ಸಂತೋಷದ ವಿಷಯ. ಈ ರೀತಿಯಿಂದ ನಮಗೆ ಕೂಡ ಒಂದು ನೆಮ್ಮದಿ ಕಂಡಿದೆ. ತಲಪಾಡಿ ಗಡಿ ಭಾಗದಲ್ಲ, ಕೇರಳದ ಗಡಿ ಭಾಗದಲ್ಲಿದ್ದ ಕೂಲಿ ಕಾರ್ಮಿಕರು ಒಂದು ತಿಂಗಳು 10 ದಿವಸದಿಂದ ಇಲ್ಲಿ ಕಾರ್ಮಿಕರು ಬರ್ತಾ ಇದ್ದಾರೆ. ಈ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಸ್ಪಂದನ ಕೊಡುವುದಿಲ್ಲ. ಆದ ಕಾರಣ ನಮ್ಮ ಒಂದು ತಿಂಗಳು 10 ದಿವಸ ನಾವು ಸಹ ಊಟ ಕೊಟ್ಟಿದ್ದೇವೆ. ಈಗ ನಮ್ಮ ಪಂಚಾಯತ್ ಮೆಂಬರ್ ವಿನು ಶೆಟ್ಟಿ ಅವರು ಮತ್ತು ನಾವು ಅವರ ತಂಡ ನಾವೆಲ್ಲ ಒಟ್ಟಿಗೆ ಕೂಡಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈ ಮರಿಯಸಮ್ಮ ಸ್ಕೂಲಲ್ಲಿ ಅವರಿಗೆ ನಾವು ವಾಸ್ತವವಾಗಿ ಅವರಿಗೆ ಕೊಟ್ಟಿದ್ದೇವೆ. ಆದ ಕಾರಣ ಈಗ ಅವರಿಗೆ ಮನೆಗೆ ಮುಟ್ಟಬೇಕು, ಹೇಗಾದರವಾಗಿ ಮನೆಗೆ ಮುಟ್ಟು ತಕ್ಷಣ ನಾವು ಸಚಿವರಿಗೆ ನಮ್ಮ ಶಾಸಕರಿಗೆ ನಾವು ಒಂದು ಫೋನ್ ಮಾಡಿ ಅವರಿಗೆ ಹೇಳಿದ ಕಾರಣ ತಕ್ಷಣ ಅವರು ಬಂದು ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿನ ಅವರಿಗೆ ನಾವು ಅಭಿನಂದನೆ ಸಲ್ಲಿಸುವುದು. UT ಖಾದರ್ಗೆ ತುಂಬ ಉಪಕಾರ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಸಹ ಅವರೇ ಬಂದು ಇಲ್ಲಿಂದ ನಮಗೆ ಎಲ್ಲ ಮಾಹಿತಿ ಕೊಟ್ಟು ಅವರಿಂದಲೇ ಈ ಕೂಲಿ ಕಾರ್ಮಿಕರ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜನಗಳ ಕಷ್ಟ ಅರ್ಥ ಮಂತೊಂದು ಅವಕ್ಕೆ ಕೂಡಲೇ ಪರಿಹಾರ ನಾಡು ಪತ್ತದು ಸಮಸ್ಯೆ ಪರಿಹಾರ ಮನ್ಪುನೆಟ್ಟು ಶಾಸಕರು ಶ್ರೀ UT ಖಾದರ್ರಿಗೆ ಖಾದರೇ ಸಾಟಿ ಅರೆನ ಒತ್ತಡ ಪ್ರಯತ್ನಡು ಇನಿ ತಲಪಾಡಿದ ವಲಸೆ ಕಾರ್ಮಿಕರು ಅಕಲ ಊರು ಸೇರ್ಲಕ ಆತನು ಪಡೆದು ಜಿಲ್ಲಾ ಕಾಂಗ್ರೆಸ್ ಸಮಿತಿದ ಸದಸ್ಯರು ಶ್ರೀ ಇಸ್ಮಾಯಿಲ್ ಖಾದರ್ನ ಮಾನವೀಯ ಬೇಲೆಗೆ ಅಭಿನಂದನೆ ಸಂದಾಯರು. ಗಡಿಭಾಗದಲ್ಲಿ ಸೇರಿದಂಥ ಎಲ್ಲ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಎಲ್ಲ ಕನ್ನಡಿಗರು ಇಲ್ಲಿ ನಮ್ಮ ಈ ಮರಿಯಾಶ್ರಮದಲ್ಲಿ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದಿಸಬೇಕು. ಹಾಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಇವತ್ತು ತುಂಬ 127 ಜನ ಇಲ್ಲಿ ಬಂದು ಭಾಗಿಯಾಗಿ ಅವರಿಗೆ UT ಖಾದರ್ ನಮ್ಮ ಶಾಸಕರಿಗೆ ತಿಳಿಸಿ ಅವರನ್ನು ತಕ್ಷಣ ಕರೆಸಿ ಅವರ ಕಷ್ಟವನ್ನು ಎಲ್ಲ ನಮ್ಮ ಶಾಸಕರ ಹತ್ರ ಹೇಳಿ ಅವರು ಬಹಳ ಕಷ್ಟದಲ್ಲಿ ಮಾತಾಡಿದರು. ಅದಕ್ಕೆ ನಮ್ಮ ಶಾಸಕರು ಸ್ಪಂದಿಸಿ ತಕ್ಷಣವೇ ಜಿಲ್ಲಾಧಿಕಾರಿ ಅವರಿಗೆ ಫೋನ್ ಮಾಡಿ ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ತಕ್ಷಣವೇ ಇವರನ್ನು ಇಲ್ಲಿಂದ ಕರೆಸಬೇಕಂತ ಹೇಳಿ ಅವರು ಮಾತಾಡಿದ್ದಾರೆ. ಹಾಗೆ ನಾಳೆ ಇಲ್ಲಾಂದರೆ ಇವತ್ತು ಆಗ್ತದೆ ಅಂತ ಹೇಳಿದರು. ಆದರೂ ಇವತ್ತೇ ಆ ಒಂದು ಕೆಲಸವನ್ನು ಮಾಡಿದರೆ ಅವರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಹಾಗೂ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಶಾಸಕರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೇವೆ. ತಲಪಾಡಿ ಮುಟ್ಟ ಬತ್ತಿನ ವಲಸೆ ಕಾರ್ಮಿಕರು ಮೂಲು ಗಡಿ ದಾಟರೆ ಆವಂದೆ ಬಂಗಾಡು ಬುಲ್ತೊಂದು ಇತ್ತೇರು ಇತ್ತ ಅಕ್ಲೇನು ಊರುಗೂ ಕಡಪುಣ್ಣ ವ್ಯವಸ್ಥೆ ಮಲ್ತದ ಮಾನವೀಯತೆ ತೋಜಾದಿರು ಬಂಡದು ಗಡಿನಾಡ ಸಿದ್ದಿಕ್ ತೆರಿಪಾಯರು. ಇವತ್ತು ತಲಪಾಡಿ ಗಡಿ ಪ್ರದೇಶವಾದ ಕೇರಳದಿಂದ ಬಂದಂತಹ ಅಮಾಯಕರು ಕೂಲಿ ಕಾರ್ಮಿಕರು ಏಕಾಏಕಿ ಬಂದು ಅವರಿಗೆ ಪಾಪ ಏನು ಗೊತ್ತಿಲ್ಲ, ಬೆಳಿಗ್ಗೆ 35 ಜನ ಇದ್ದರು, ಆಮೇಲೆ ಏರ್ತಾ 127 ಜನ ಆದರು. ಅವರಿಗೆ ಊಟದ ವ್ಯವಸ್ಥೆ ಏನು ಮಾಡೋದು ಅಂತ ನೋಡುವಾಗ ನಾರ್ಲಾ ತಾಯಿ ಏನು ಅವರ ಸಂಸ್ಥೆಯವರು ಅದರ ವಿನು ಶೆಟ್ಟಿ ಅವರ ಮುಖಾಂತರ ಅವರ ತಂಡ ಅವರಿಗೆ ಊಟದ ವ್ಯವಸ್ಥೆ ಸಂಪೂರ್ಣ ಮಾಡಿಕೊಂಡು ತಕ್ಷಣ ಅದಕ್ಕೆ ಸ್ಪಂದಿಸಿದಂಥ ತಹಸೀಲ್ದಾರ್ ಅವರ ತಂಡ AC ಅವರೆಲ್ಲ
ಬಸ್ಸಿನ ವ್ಯವಸ್ಥೆ ಕೂಡಲೇ ಮಾಡಿ ಆ 127 ಜನರನ್ನು ಕೂಡ ಊರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟು ಬೇಗ ಕೆಲಸ ಆದಿದ್ದು ಫಸ್ಟೇ. ಅವರು ತುಂಬ ಖುಷಿಯಲ್ಲಿದ್ದಾರೆ. ಕೂಲಿ ಕಾರ್ಮಿಕರು ತುಂಬ ಅಲ್ಲಿ ಕ್ವಾರಂಟೈನಲ್ಲೆಲ್ಲ ಇದ್ದು ಕಷ್ಟಪಟ್ಟು ಊಟ ಇಲ್ಲ, ಹೊಟ್ಟೆಗಿಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ, ಹೋಗೋಕ್ಕೆ ದಾರಿ ಇಲ್ಲ, ನಡ್ಕೊಂಡು ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಇವಾಗ ಊರಿಗೆ ಹೋಗೋ ವ್ಯವಸ್ಥೆ ಆಗಿದೆ. ಎಲ್ಲ ಇದಕ್ಕೆ ಶ್ರಮಪಟ್ಟವರಿಗೆ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಸಹಾಯಕ ಕಮಿಷನರ್ ಮದನ್ ಮೋಹನ್, ತಹಶೀಲ್ದಾರ್ ಗುರುಪ್ರಸಾದ್, ಕಂದಾಯ ಅಧಿಕಾರಿ ಸ್ಟೀಫನ್ ಮೊಕಲು ಈ ರಾತ್ರದ ಪೊರ್ತುಲ ಜಾಗಿಡಿತ್ತೇರಿ. ಮಾಡ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಒಬ್ಬರನ್ನ ಅವ್ರ ನಿಗದಿತ ಸ್ಥಳದಲ್ಲಿ ಬಿಡಲಿಲ್ಲ, ಮಧ್ಯದಲ್ಲಿ ಯಾರನ್ನಾದ್ರೂ ಇಳಿಸಿದ್ರೆ ನಿಮ್ಮ ಮೇಲೆ FIR ಆಗುತ್ತೆ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಮಾಹಿತಿ ಇದೆ. ಸೊ ದಯವಿಟ್ಟು ಯಾರು ಮಧ್ಯದಲ್ಲಿ ನಿಲ್ಲಿಸಿ ಇಳಿತೀನಿ ಅಂತ ಹೇಳಿ ಗಲಾಟೆ ಮಾಡಿ ಚಾಲಕರ ಜೊತೆ ವಾದ ವಿವಾದ ಮಾಡಬಾರ್ದು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಒಬ್ಬೊಬ್ಬರದು ಮಾಹಿತಿ ಇದೆ ನಮ್ಮ ಹತ್ರ. ನೀವೆಲ್ಲೇ ಹೋದ್ರೂ ನಾವು ಹುಡುಕಿ ನಿಮ್ಮನ್ನ ಕರ್ಕೊಂಡ್ ಬರ್ತೀವಿ, ನೆನಪಿರ್ಲಿ. ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ, ವಿನ್ನು ಶೆಟ್ಟಿ ಬೊಕ್ಕ ಪ್ರಮುಖರು ಈ ಹೊರತು ಒಟ್ಟಿಗೆ ಇತ್ತೇರು. ವೈಭವ್ ಶೆಟ್ಟಿ, ವಿನ್ನು ಶೆಟ್ಟಿ, ಸಿದ್ದಿಕ್ ಕೊಳಂಗೆರೆ, ಸಂತೋಷ್ ಶೆಟ್ಟಿ ನಾರ್ಲ ಮಕ್ಕಳು ಒಣಸು ತೆಣಸ್ದ ಒಟ್ಟಿಗೆ ಜೋಕ್ಲೆಗ್ ಬಿಸ್ಕಿಟ್ ಪೇರು ಕೊಡ್ದು ಉಡಲು ಸಂಪು ಮಲ್ತದು. ವಲಸೆ ಕಾರ್ಮಿಕರು ತಲಪಾಡಿನ ಏಪಲ ಮರಪಂದಿನ ರೀತಿಡು ಅಕ್ಲೇನು ಊರಿಗೂ ಕಡಪಡ್ದು ಕೊರಿಯೇರು.